ನ್ಯೂ ಪನ್ವೇಲ್ನ ಕಾಂದಾ ಕಾಲೋನಿಯ ಶ್ರೀ ಅಯ್ಯಪ್ಪ ಭಕ್ತವೃಂದದ 13ನೇ ವರ್ಷದ ಶ್ರೀ ಅಯ್ಯಪ್ಪ ಮಂಡಳ ಮಹಾಪೂಜೆ ಜನವರಿ 1ರಂದು ಅಯ್ಯಪ್ಪ ಸ್ವಾಮಿಯ ಭಕ್ತರ ಆಶ್ರಯದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. 13ನೇ ವರ್ಷದ ಶ್ರೀ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆಯಲ್ಲಿ ಬೆಳಗ್ಗೆ ಮಹಾಗಣಪತಿ ಹೋಮ, ಭಜನೆ, ಮಹಾಮಂಗಳಾರತಿ ಶ್ರೀದೇವರಿಗೆ ನೆರವೇರಿತು. ಹರಿಹರ ಸುತ್ತ ಅಯ್ಯಪ್ಪನ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಸ್ವಾಮಿಯ ಅನ್ನಪ್ರಸಾದ ಸ್ವೀಕರಿಸಿ ಪುನೀತರಾದರು. ಸಂಜೆ ಮುಲ್ಕಿಯ ಕೆರೆಕಾಡು ವಿನಾಯಕ ಯಕ್ಷಕಲಾ ತಂಡದಿಂದ ಶ್ರೀದೇವಿ ಬನಶಂಕರಿ ಯಕ್ಷಗಾನ ಬಯಲಾಟ ನಡೆಯಿತು. ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಪನ್ವೇಲ್ನ ಸುತ್ತಮುತ್ತಲ ಪ್ರದೇಶದಿಂದ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು. ಪನ್ವೇಲ್ನ ನ್ಯೂ ಪನ್ವೇಲ್ ಶ್ರೀ ವೃಂದಾವನ್ ಬಾಬಾ ಶ್ರೀ ಅಯ್ಯಪ್ಪ ಭಕ್ತವೃಂದದ 13ನೇ ವಾರ್ಷಿಕ ಮಹಾಪೂಜೆಯಲ್ಲಿ ಪಡಿಪೂಜೆ ಶ್ರೀದೇವರಿಗೆ ಜರುಗಿತು. ಹರಿಹರ ಸುತ ಅಯ್ಯಪ್ಪ ಸ್ವಾಮಿಗೆ ಅಚ್ಚುಮೆಚ್ಚಿನ ಪೂಜೆಯಲ್ಲಿ ಒಂದಾದ ಪಡಿಪೂಜೆಯಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಶ್ರೀದೇವರ ಪ್ರಸಾದ ಸ್ವೀಕರಿಸಿದರು. ಶಾಸಕರಾದ ಪ್ರಶಾಂತ್ ಶೇಟ್ ಠಾಕೂರ್, ನಗರ ಸೇವಕರಾದ ಸಂತೋಷ್ ಶೆಟ್ಟಿ ನಮ್ಮ ಟಿವಿಯೊಂದಿಗೆ ಮಾತನಾಡುತ್ತಾ ಈ ರೀತಿ ಹೇಳಿದರು. ವೃಂದಾವನ್ ಬಾಬಾ ಅಯ್ಯಪ್ಪ ಸ್ವಾಮಿ ಭಕ್ತವೃಂದ ನವೀನ್ ಪನ್ವೇಲ್, ಕಾಂದಾ ಕಾಲೋನಿ ಪನ್ವೇಲ್. ಈ ಭಕ್ತವೃಂದದಲ್ಲಿ ಇನ್ನಿಕ್ಕೆ 13 ವರ್ಷದ నుంచి ಶ್ರೀ ಅಯ್ಯಪ್ಪ ಸ್ವಾಮಿನ ಮಹಾಪೂಜೆಯನ್ನು ಮಲ್ತಂದು ಐತೊಟ್ಟಿಗೆ ಪ್ರತಿ ಒಂಜಿ ನಮ್ಮ ಪನ್ವೇಲ್ ಪರಿಸರದ ತುಳು ಕನ್ನಡಿಗರನ್ನು ಮಾತ ಒಟ್ಟಿಗೆ ಮಲ್ತಂದು ಮಸ್ತ್ ವಿಜೃಂಭಣೆಡು ಮುಲ್ತೊಂಜಿ ಪ್ರೋಗ್ರಾಮ್ ಮಲ್ತೊಂದುಲ್ಲೇರು. ನೆಕ್ ನಮ್ಮ ಮುಲ್ತನೆ ಊರ್ದಾಗ್ಲಾಯ್ನಂಚಿನ ಒಂಜಿ ಸುನೀಲ್ ಪಾಟೀಲ್ ಒಕ್ಕ ಮನ್ಸು ಟಿಂಬಡಿ ಅಕ್ಕ ಮಸ್ತ್ ರೀತಿಯ ಸಹಾಯ ಮಲ್ತೊಂದುಲ್ಲೇರು. ಒಕ್ಕ ಬಯ್ಯಡು ನಮ್ಮ ಆಟ ಪ್ರತಿ ವರ್ಷಲ ನಮ್ಮ ಕರ್ನಾಟಕದ ಗಂಡು ಕಲೆ ಯಕ್ಷಗಾನದ ಒಂಜಿ ಮೂಲು ಪರಕೆದ ಆಟದ ಲೆಕ್ಕನೆ ಪ್ರತಿ ವರ್ಷಲ ಆ ಒಂದು ಫುಲ್ಲು ಇಂಚಿನ ವಿಜೃಂಭಣೆ ಪ್ರೋಗ್ರಾಮ್ಗೂ ಪ್ರತಿ ಒಂಜಿ ನಮ್ಮ ಪನ್ವೇಲ್ದ ಮರಾಠಿ ದಾಖಲಾವಾಡು, ಬಾಕಿ ಸ್ಟೇಟ್ ದಾಖಲಾವಾಡು, ನಮ್ಮ ಊರು ದಾಖಲು ಮಸ್ತ್ ನೆಟ್ಟು ಸಹಕಾರ ಮಲ್ತೊಂದು.
साल का आज पहला दिन है 1 जनवरी और पहले दिन अयप्पा मंदिर में पूजा और उसके बाद में प्रसाद लेना ये पनवेल का अभी ट्रेडिशन बन चुका है। पनवेल के सभी लोग, सभी कास्ट के सभी लोग इसमें आके आज अयप्पा स्वामी को वंदन करते हैं। उनने जो त्याग तपस्या किया है उसकी वजह से आज समाज एक धागे में बंधा हुआ है। तो ऐसे अयप्पा स्वामी को हम सब लोग वंदन करते हैं, शीश नमन करते हैं और उनके आशीर्वाद से पनवेल कॉरपोरेशन में सुख शांति बनी रहे, इसके लिए हम सभी की ओर से उनके चरणों में प्रार्थना।